ಸಣ್ಣ ಸಣ್ಣ ಇಡ್ಲಿ ಮಾಡಿದ್ರದು ಮಂಚೂರಿಯನ್ ಮಾಡ್ತೇನೆ. ಸಣ್ಣ ಇದ್ರಲ್ಲಿ ಇಡ್ಲಿ ಬೇಯಿಸ್ತೇನೆ. ಇದು ನಾನು 1 ಪಾವು ಉದ್ದಿನ ಬೇಳೆ ಮತ್ತೆ 2.5 ಪಾವು ಅಕ್ಕಿ ಹಾಕಿ ಹಿಟ್ಟು ಕಡ್ದದ್ದು. ಇಷ್ಟು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಇಡ್ಲಿ ಅಜ್ಜಿ, ಇದು ಸಣ್ಣ ಸಣ್ಣ ಪುಟ್ಟ ಇಡ್ಲಿ ಯೂಸ್ ಮಾಡಿ ಮಂಚೂರಿಯನ್ ಮಾಡ್ತಾರೆ. ನೀವು ಸಹ ಟ್ರೈ ಮಾಡಿ. ಸಣ್ಣ ಸಣ್ಣ ಇಡ್ಲಿ ಮಾಡಿದ್ದೇನೆ, ಅದ್ರದ್ದು ಮಂಚೂರಿಯನ್ ಮಾಡ್ತೇನೆ. ಸ್ವಲ್ಪ ಉಪ್ಪು ಹಾಕ್ತೇನೆ, ಇದಕ್ಕೆ ಸ್ವಲ್ಪ ಮೆಣಸುಡಿ ಹಾಕ್ತೇನೆ, ಕಾರ್ನ್ಫ್ಲೋರ್ ಹಾಕ್ತೇನೆ ಇದಕ್ಕೆ, ಇಡ್ಲಿ ಫ್ರೈ ಮಾಡ್ಲಿಕ್ಕೆ ಹಾಕ್ತೇನೆ. ಫ್ರೈ ಆಗಿದೆ ಇದು, ಈಗ ತೆಗಿತೇನೆ. ಈರುಳ್ಳಿ ಕೊಯ್ತೇನೆ ನಾನೀಗ.
ಅರ್ಧ ಹುರಿದಿದೆ, ಸಾಕು ಇಷ್ಟು ಹುರಿದದು. ಈಗ ಅದಕ್ಕೆಲ್ಲ ಹಾಕ್ತೇನೆ, ನಾನು ಚಿಲ್ಲಿ ಪೇಸ್ಟ್ ಹಾಕ್ತೇನೆ. ಈಗ ಬೆಳ್ಳುಳ್ಳಿ ಮತ್ತೆ ಶುಂಠಿದು ಹುಡಿ ಹಾಕ್ತೇನೆ. ಅಮ್ಮ ಬಂತು. ಸ್ವಲ್ಪ ಸೋಯಾ ಸಾಸ್ ಹಾಕ್ತೇನೆ. ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ತೇನೆ. ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಇಡ್ಲಿ ಮಂಚೂರಿ ರೆಡಿ ಆಗಿದೆ. ಬೇಬಿ ಇಡ್ಲಿ ಮಂಚೂರಿ. ಬೇಬಿ ಇಡ್ಲಿ ಮಂಚೂರಿಯನ್ ರೆಡಿ ಆಗಿದೆ. ನೀವು ಸಹ ಟ್ರೈ ಮಾಡಿ, ಮತ್ತೆ ಹೇಗೆ ಆಗ್ತದೆ ಅಂತ ಕಮೆಂಟ್ ಮಾಡಬೇಕು. ಲೈಕ್ ಹಾಕಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.